सीदसादनं श्रीविघ्नेश्वराय नमः। ॐ वज्रनखाय विद्महे तीक्ष्णदग्गष्ट्राय धीमहि तन्नो नारसि। वास्तुपुरुषाय नमः। कुलदेवताभ्यो नमः। ग्रामदेवताभ्यो नमः। इष्टदेवताभ्यो नमः। सर्वेभ्यो देवेभ्यो नमः। इदं फलं मया देवस्थापितं गुरुवस्तव येन मे सुखमावाप्तिर्भवेज्जन्मनि जन्मनि। सद्गुरवे नमः। पूर्णफलं समर्पयामि। शरदिन्दुविकासिनन्दहासां स्फुरदिन्दीरलोचनाभिरामाम् अरविन्दसमानसुन्दरास्यां अरविन्दासनಸುಂದರೀಮುಪಾಸೆ. ಶೃಂಗೇರಿ ಜಗದ್ಗುರುಪೀಠವನ್ನು ಮಾನಸಿಕವಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಕ್ಷೇತ್ರಾಧ್ಯಕ್ಷನಾದಂತಹ ಸಪರಿವಾರನಾಗಿರುವಂತಹ ಲಕ್ಷ್ಮಿಯ ಒಡಗೂಡಿರುವಂತಹ ನರಸಿಂಹನನ್ನು ಮಾನಸಿಕವಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಹಾಗೆ ಕುಲದ ಗ್ರಾಮದ ಈ ಮಣ್ಣಿಗೆ ಸಂಬಂಧಪಟ್ಟಂತಹ ಸಮಸ್ತ ದೈವದೇವರುಗಳನ್ನು ಮುಂದಿಟ್ಟುಕೊಂಡು ಪ್ರತಿ ವರ್ಷ ಮಾಡುವ ರೀತಿಯಲ್ಲಿ ಈ ವರ್ಷ ಹೊಸದಾಗಿ ನಾವು ಪ್ರತಿ ವರ್ಷವೂ ಬೇರೆ ಬೇರೆ ಹೋಮವನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಈ ವರ್ಷ ಸಿದ್ಧಿ ಮಹಾಗಣಪತಿ ನಮ್ಮ ಸಪರಿವಾರ ದೇವತೆಗಳಲ್ಲಿ ಒಬ್ಬನಾದಂತಹ ಸಿದ್ಧಿ ಗಣಪತಿಯ ಪ್ರೀತ್ಯರ್ಥವಾಗಿ ಯಾವಚ್ಛಕ್ತಿಯಾಗಿ ಶಾಸ್ತ್ರದಲ್ಲಿ ಹೇಗೆ ಇರುತ್ತದೋ ಅದೇ ರೀತಿಯಲ್ಲಿ ಅವನ ಮಹಾಯಾಗವನ್ನು ಮಾಡಲಿಕ್ಕಿದ್ದೇವೆ. ಆ ಪೂರ್ವೋಕ್ತವಾಗಿ ಯಾವ ದೇವಸ್ಥಾನದಲ್ಲಿ ಆಗಿರ್ಬೋದು ಅಥವಾ ಮನೆಯಲ್ಲಿ ಆಗಿರ್ಬೋದು ಅಥವಾ ಒಂದು ನದಿ ತೀರದಲ್ಲಿ ಆಗಿರ್ಬೋದು ಎಲ್ಲಿಯೂ ಕೂಡ ಪ್ರಾರ್ಥನೆಯನ್ನು ಮಾಡುವಾಗ ಅಲ್ಲಿಯ ಕ್ಷೇತ್ರಾಧಿಪನನ್ನು ಪ್ರಾರ್ಥನೆಯನ್ನು ಮಾಡಬೇಕು ಪ್ರಥಮತವಾಗಿ ಅಂತ ಶಾಸ್ತ್ರ ಹೇಳ್ತದೆ. ಕಾರಣ ಏನು ಅಂತೇಳಿದರೆ ಅವನ ಅನುಗ್ರಹವನ್ನು ಕೇಳಿಕೊಳ್ಳದೆ ಮಾಡಿದರೆ ಆ ಕರ್ಮ ಯಶಸ್ಸಾಗಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ನಮ್ಮ ಕ್ಷೇತ್ರಾಧ್ಯಕ್ಷನಲ್ಲಿ ಮೊದಲು ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು. ಕಾರಣ ಏನು ಅಂತೇಳಿದರೆ ಸಮಸ್ತ ದುರಿತಗಳು ಕಷ್ಟಗಳು ಯಾವುದೇ ಬರಲಿಕ್ಕಿದ್ದರೂ ಕೂಡ ಅದೆಲ್ಲವನ್ನು ನಿವಾರಣೆ ಮಾಡಿಕೊಡಬೇಕು. ಮತ್ತು ಯಾವ ಸಂಕಲ್ಪ ಇಟ್ಟುಕೊಂಡು ನಾವು ಈ ಹೋಮವನ್ನು ಮಾಡುತ್ತಾ ಇದ್ದೇವೆ ಅದೆಲ್ಲವೂ ಕೂಡ ಸಿದ್ಧಿಸಬೇಕು. ಅದೇ ರೀತಿಯಲ್ಲಿ ಉತ್ತರೋತ್ತರವಾದಂತಹ ಊರ ಪರವೂರ ಸಮಸ್ತ ಭಕ್ತ ಬಾಂಧವರ ಕ್ಷೇಮಾಯುರಾರೋಗ್ಯ ಐಶ್ವರ್ಯ ಸಂಪತ್ತು ಪ್ರಾಪ್ತಿಯಾಗಬೇಕು. ಅಷ್ಟು ಮಾತ್ರ ಅಲ್ಲ, ನಮ್ಮ ಪ್ರಧಾನ ಸಂಕಲ್ಪವಾದದ್ದು ಎಷ್ಟೋ ಸಮಯದಿಂದ ಹೇಳಿಕೊಂಡು ಬರ್ತಾ ಇದ್ದೇವೆ. ಆದಷ್ಟು ಶೀಘ್ರವಾಗಿ ಬ್ರಹ್ಮಕಲಶವಾಗುವಂತಹ ಯೋಗಭಾಗ್ಯವನ್ನು ಆ ಸ್ವಾಮಿ ಪ್ರಾಪ್ತಿಯನ್ನು ಆ ಯೋಗವನ್ನು ನಮಗೆ ಕೊಡಬೇಕು. ಅದಾಗಬೇಕು ಅಂತೇಳಿದರೆ ಎಲ್ಲ ಜನಗಳು ಒಟ್ಟಿಗೆ ಸೇರಿಕೊಂಡು ಈ ಮಾಡುವಂತಹ ಈ ಕರ್ಮಕ್ಕೆ ಪುಷ್ಟಿ ಪ್ರಾಪ್ತಿಯಾಗಬೇಕು. ಯಾವುದೇ ಒಂದು ಕರ್ಮ ಅಂತೇಳಿದರೆ ಸಂಘೇ ಶಕ್ತಿ ಕಲಯುಗೆ ಅಂತ ಒಂದು ಮಾತುಂಟು. ಕಲಿಯುಗದಲ್ಲಿ ಎಲ್ಲರೂ ಸೇರಿಕೊಂಡು ಒಂದು ಸಂಘಶಕ್ತಿಗಳು ಅಥವಾ ಎಲ್ಲರೂ ಸೇರಿಕೊಂಡು ಒಂದು 10 ಜನ ಸೇರಿಕೊಂಡು ದೇವರ ಎದುರು ನಿಂತು ಕೈ ಮುಗಿದರೆ ಅವನು ನಾವು ಯಾವುದಕ್ಕೋಸ್ಕರವಾಗಿ ಏಕತ್ವದಲ್ಲಿ ಯಾವುದು ನಮಗೆ ಪ್ರಾಪ್ತಿಯಾಗಬೇಕು ಅಂತೇಳಿ ಆ ದೇವನಿಗೆ ಕೈ ಮುಗಿತೇವೋ ಅದು ಪ್ರಾಪ್ತಿ ಮಾಡ್ತಾನೆ, ಅದನ್ನು ಕೊಡ್ತಾನೆ ಅಂತ ಹೇಳುವಂಥದ್ದು ಪುರಾಣದ ಮಾತು. ಅದೇ ಪ್ರಕಾರವಾಗಿ ನಾವು ಕೂಡ ಕೆಲವು ಸಮಯದಿಂದ ಕೇಳ್ತಾ ಇದ್ದೇವೆ ಆ ಬ್ರಹ್ಮಕಲಶ ಮತ್ತು ಇನ್ನಿತರವಾದಂತಹ ಉತ್ತರೋತ್ತರವಾದಂತಹ ಅಭಿವೃದ್ಧಿ. ಅದೇ ರೀತಿಯಲ್ಲಿ ಇವತ್ತಿನ ಮಾಡುವಂತಹ ಸಮಸ್ತ ಕಾರ್ಯಕ್ಕೂ ಕೂಡ ಪುಷ್ಟಿಯನ್ನು ಕೊಟ್ಟುಕೊಂಡು ಊಟ ಉಪಚಾರಗಳಾಗಿರ್ಬೋದು, ಬರುವಂತಹ ಭಕ್ತಾಭಿಮಾನಿಗಳ ಇಷ್ಟಾರ್ಥವಾಗಿರ್ಬೋದು, ಬೇಡಿಕೆಗಳಾಗಿರ್ಬೋದು ಅಥವಾ ನಮ್ಮ ಬೇಡಿಕೆಗಳಾಗಿರ್ಬೋದು, ಯಾವುದಕ್ಕೂ ಕೂಡ ಕುಂದುಕೊರತೆಗಳು ಬಾರದ ರೀತಿಯಲ್ಲಿ ಎಲ್ಲರ ಮನಸ್ಸಂಕಲ್ಪವನ್ನು ಈಡೇರಿಸಿಕೊಂಡು ಇಡೀ ದೇಶಕ್ಕೆ ಸುಭಿಕ್ಷೆಯನ್ನು ಕೊಟ್ಟು ಕಾಪಾಡಿಕೊಂಡು ರಕ್ಷಿಸಿಕೊಂಡು ಬರಬೇಕು ಅಂತೇಳಿ ಮಾಡಿಕೊಳ್ಳುವಂತಹ ಪ್ರಥಮತವಾಗಿ ಮಾಡಿಕೊಳ್ಳುವಂತಹ ಭಕ್ತಿಪೂರ್ವಕವಾದಂತಹ ಪ್ರಾರ್ಥನೆ. ಅನ್ಯಥಾ ಶರಣಾರ್ಥಿತ್ವ ಮಾತಸ್ಮಾತ್ ಕಾರುಣ್ಯಭಾವೇನ ರಕ್ಷಮಾಂ ಜಗದೀಶ್ವರ ರಕ್ಷಮಾಂ ಪರಮೇಶ್ವರ ರಕ್ಷಮಾಂ ಪುರುಷೋತ್ತಮ.
स्वाहा स्वाहा ओम गणपतये सिद्धाय स्वाहा ओम गणपतये सिद्धाय स्वाहा 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 स्वाहा ओम